ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಮೂಲ ಸೂಕ್ತ ಸೌಲಭ್ಯಗಳು ಇತ್ತೀಚಿನ ದಿನಗಳಲ್ಲಿ ಸಿಗುತ್ತಿಲ್ಲ. ತಕ್ಷಣವೇ ಸೌಲಭ್ಯವನ್ನು ಒದಗಿಸಬೇಕು ಎಂದು ದೊಂಬಿದಾಸರ ಯುವ ಸೇನೆ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷರಾದ ಎಸ್.ಆರ್. ಇಂದಿರಾ ಗುರುಸ್ವಾಮಿ ಸಿಎಂ ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಮಾಡಿದ್ದಾರೆ. ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದವರಿಗೆ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಕಲ್ಪಿಸಬೇಕು, ವಸತಿ ರಹಿತ ಕುಟುಂಬಗಳಿಗೆ ವಸತಿ ಕಲ್ಪಿಸಬೇಕು. ಅಲೆಮಾರಿ ಜನಾಂಗದವರಿಗೆ 3 ವರ್ಷದಿಂದ ಸಾಲ ನೀಡಿರುವುದಿಲ್ಲ. ಈ ಕೂಡಲೇ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಸಾಲ ನೀಡಬೇಕು. ಈಗಾಗಲೇ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ಸಾಲ ಮತ್ತು ಸಹಾಯಧನವನ್ನು ನೀಡಬೇಕು. ಗುಡಾರ ಮತ್ತು ಗುಡಿಸಲು ಮುಕ್ತ ಅಲೆಮಾರಿ ಕಾಲೋನಿಗಳನ್ನು ಮಾಡಬೇಕು. ಅಲೆಮಾರಿಗಳಿಗೆ ಗಂಗಾ ಕಲ್ಯಾಣ ಅಡಿಯಲ್ಲಿ ಬೋರ್ವೆಲ್ ಅನ್ನು ಕೊರೆಸಿಕೊಡಬೇಕು. ಅಲೆಮಾರಿ ಅರೆ ಅಲೆಮಾರಿ ಮಹಿಳಾ ಸಂಘಗಳಿಗೆ ಗುಂಪು ಸಾಲಗಳನ್ನು ನೀಡಬೇಕು ಹಾಗೂ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕಲು ಕೌಶಲ್ಯ ಅಭಿವೃದ್ಧಿ ಬರುವ ಉಪಕರಣಗಳನ್ನು, ಟೈಲರಿಂಗ್ ಮತ್ತು ಇತರೆ ವಸ್ತುಗಳನ್ನು ದೊರಕಿಸಿಕೊಡಬೇಕು. ಸ್ವಯಂ ಉದ್ಯೋಗ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಲಾಯಿತು. ಮಹಾಲಿಂಗಪ್ಪ ಯಾದವ್ ಮಾತನಾಡಿದರು. ಅಲೆಮಾರಿ ಅರೆ ಅಲೆಮಾರಿ ಮಹಿಳೆಯರ ಪರಿಸ್ಥಿತಿಯನ್ನು ಮಾರಕ್ಕನವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ದೊಂಬಿದಾಸರ ಯುವ ಸೇನೆ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷರಾದ ಎಸ್.ಆರ್. ಇಂದಿರಾ ಗುರುಸ್ವಾಮಿ ಹಾಗೂ ಓಬಳೇಶ್ ವಕೀಲರು, ಹೇಮಾರೆಡ್ಡಿ, ಅಖಂಡ ಕರ್ನಾಟಕ ರೈತ ಸಂಘ ಅಧ್ಯಕ್ಷರು ಹಾಗೂ ನಿಂಗರಾಜ್ ಸಿದ್ದಮ್ಮನಹಳ್ಳಿ, ದೊಂಬಿದಾಸರ ನಾಗಪ್ಪ, ಶಿವಕುಮಾರ ಹಿರೇಮಲ್ಲನಹೊಳೆ, ನಾಗರಾಜ್ ಚಿಕ್ಕಮಲ್ಲನಹೊಳೆ, ಶಿವಕುಮಾರ್, ಮಹಾಲಿಂಗಪ್ಪ, ಯಾದವ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಸೂಕ್ತ ಸೌಲಭ್ಯಗಳನ್ನು ಕೊಡಬೇಕು, ವಸತಿ ರಹಿತರನ್ನು ಭರ್ತಿ ಮಾಡಬೇಕು, ವಸತಿಯನ್ನು ಕೊಡಬೇಕು. ಈಗಾಗಲೇ ಜಗತ್ತೇನೆ ತಾಲೂಕಲ್ಲಿ ಸುಮಾರು 1,500 ಮನೆಗಳನ್ನು ಅರೆ ಅಲೆಮಾರಿ ಸಮುದಾಯಕ್ಕೆ ನಿವೇಶನಗಳನ್ನು ಕೊಡಬೇಕು, ಬೋರ್ವೆಲ್ಗಳನ್ನು ಕೊಡಿಸಿಕೊಡಬೇಕು. ನಮ್ಮ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕೋಸ್ಕರ ಸಾಲಗಳನ್ನು ಸಾಲಗಳನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಈ ಮುಖಾಂತರವಾಗಿ ಮನವಿಯನ್ನು ಖಾಲಿ ಬಿಡಬೇಕು. ಮಗಳೆಲ್ಲ ಅಳಿತಿದ್ದಾರೆ. ನಾವು ದಾರ ಕೂಗಿ ಮಾಡ್ಕೊಂತ ಗುಡಿಯಲ್ಲಿ ಗುಂಡಾರದಲ್ಲಿ ನಿದ್ದೆ ಮಾಡ್ಕೊಂತ ಮಕ್ಕಳೆಲ್ಲ ಕಲ್ಸ್ಕೊಂಡು ನಮ್ಮ ಕಡೆ ಯಾರು ಗಮನನೇ ಕೊಡಲ್ಲ. ಬಡ ಜನ ಬಿಡು ಎಲ್ಲನೂ ಬೀದಿ ಫಲ ಅಂತ ಅವ್ರ ಹೆಣ್ಣು ಅವ್ರ ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಂತೋಷ. ನಾವು ಎಲ್ಲೋದ್ರೂ ಅವ್ರ ಗಮನದಲ್ಲೇ ಬರೋಲ್ಲ. ನಿಮ್ಮನ್ನು ಅದಕ್ಕೆ ದಯವಿಟ್ಟು ನಾವು ಬೇಡ್ಕೊಂಡು ನಮಗೊಂದು ಸ್ವಲ್ಪ ನಿಮಿಷ ಹೇಳ್ಕೊಡ್ತೀವಿ. ಮಕ್ಕಳು ಭಾಳ ಕೊಟ್ಟು ಶಾಲೆ ಕಾಲೇಜ್ ಕೊಟ್ಟು ನಮ್ಮ ಗೌರ್ಮೆಂಟಲ್ಲಿ ಒಂದು ಸೌಲಭ್ಯ ಕೊಡಿಸಿದ್ರು. ನಾವು ಏನಾದರೂ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿ ಮಕ್ಕಳ ಮೇಲೆ ಸಂತೃಪ್ತಿ ನಾವು ಜೀವನ ಮಾಡ್ತೀವಿ. ಈ ಜಗಳೂರು ತಾಲೂಕಿನಲ್ಲಿ ನಮಗೆ ಯಾರು ಗಮನಿಸೋರೇ ಇಲ್ಲ. ಬೀದಿಗೆ ಹೋಗ್ಲಿ ಅಂತಾರೆ, ಇದ್ದಂಥವ್ರನ್ನ ನೋಡ್ತೀವಿ. ನಮ್ಮಂತ ಬಡವ್ರು ಯಾರು ಕಾಡ್ತಾರೆ? ನಮ್ಮ ಮಕ್ಕಳಿಗೆ ಏನಿರ್ತಾರೆ ಗತಿ ಇರ್ತದೆ, ಇಲ್ಲ ಅರಿತಾರೆ. ಗಿಡ ಹೊಲ ಮರ ಅಂತ ಎಲ್ಲಿ ನಿಂತ್ರೆಲ್ಲ ಗ್ರಾಮದಲ್ಲಿ ಕೇಳಕ್ಕೆ ಹೋದ್ರೆ ದರಡಿ ಮಾಡಕ್ಕೆ ಬೇಕಾದಷ್ಟು ಗ್ರಾಮ ಕಡೆ ಇದ್ರೂ ನಮಗೆ ಕೊಡಲ್ಲ. ನೀವು ಊರು ಬಿಟ್ಟು ಹೋಗ್ರಿ ಅಂತ ನಮ್ಮನ್ನೆಲ್ಲ ದರಡಿ ಮಾಡಿ ನಾವು ಗಂಡು ಮಕ್ಕಳಿಂದ ಮನೆಯಲ್ಲಿ ನಾವು ಮುಂದೋರಾಗಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.